ಮಂಗಳೂರು ಬಿಜೈನ ಲೂಡ್ಸ್ ಸೆಂಟ್ರಲ್ ಸ್ಕೂಲ್ ಇದರ ವಾರ್ಷಿಕ ಕ್ರೀಡಾ ದಿನಾಚರಣೆ ಮಂಗಳ ಕ್ರೀಡಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವು ವಿದ್ಯಾರ್ಥಿಗಳಿಂದ ವರ್ಣರಂಜಿತ ಮೆರವಣಿಗೆಯೊಂದಿಗೆ ಪ್ರಾರಂಭ ಆಯಿತು. ನಂತರ ಗಣ್ಯರು ಧ್ವಜಾರೋಹಣವನ್ನು ನೆರವೇರಿಸಿದರು. ಸಾಂಕೇತಿಕವಾಗಿ ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಶಾಲೆಯನ್ನ ಪ್ರತಿನಿಧಿಸಿದ್ದ ವಿದ್ಯಾರ್ಥಿಗಳಿಗೆ ಮುಖ್ಯ ಅತಿಥಿಗಳು ಉರಿಯುವ ಜ್ಯೋತಿಯನ್ನ ಹಸ್ತಾಂತರ ಮಾಡಿದರು. ನಂತರ ರೊನಾಲ್ಡ್ ಸಿಲ್ವನ್ ಡಿಸೋಜ ಅವರು ಬಲೂನ್ಗಳನ್ನು ಹಾರಿಸುವ ಮೂಲಕ ಕ್ರೀಡಾಕೂಟವನ್ನು ಅಧಿಕೃತವಾಗಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದವರು, ಇದು ನಾನು ಭಾಗವಹಿಸಿದ ಅತ್ಯುತ್ತಮ ಕ್ರೀಡಾಕೂಟವಾಗಿದೆ. ನಮ್ಮ ಬಾಲ್ಯದಲ್ಲಿ ಇಂತಹ ಅವಕಾಶಗಳು ಸೀಮಿತ ಆಗಿತ್ತು. ಅತ್ಯುತ್ತಮ ಸೌಲಭ್ಯವನ್ನು ಹೊಂದಿರುವ ಇಲ್ಲಿನ ವಿದ್ಯಾರ್ಥಿಗಳು ಅದೃಷ್ಟವಂತರು ಅಂತ ತಿಳಿಸಿದರು. ಇನ್ನು ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಲೆಕ್ಸಾ ಲೈಟಿಂಗ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ನ ಸಂಸ್ಥಾಪಕ ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕ ರೊನಾಲ್ಡ್ ಸಿಲ್ವನ್ ಡಿಸೋಜ ಭಾಗವಹಿಸಿದರು. ವ್ಯವಸ್ಥಾಪಕ ಡಾಕ್ಟರ್ ಜೆ.ಬಿ. ಸಲ್ಡಾನಾ, ಲೂಡ್ಸ್ ಸೆಂಟ್ರಲ್ ಸ್ಕೂಲ್ನ ಮ್ಯಾನೇಜರ್ ಡಾಕ್ಟರ್ ಜಾನ್ ಬ್ಯಾಪ್ಟಿಸ್ಟ್ ಸಲ್ಡಾನಾ, ಪ್ರಾಂಶುಪಾಲರಾದ ಫಾದರ್ ಜಾನ್ಸನ್ ಎಲ್ ಸಿಕ್ವೇರಾ, ಉಪ ಪ್ರಾಂಶುಪಾಲರಾದ ಬೆಲಿಟಾ ಮಸ್ಕರೇನಸ್, ಅನಿತಾ ಥಾಮಸ್, ವಿಜಯ್ ಪ್ಯಾರಿಸ್, ಪಾಲನಾ ಪರಿಷತ್ ಉಪಾಧ್ಯಕ್ಷ ಅಶೋಕ್ ಪಿಂಟೋ, ಕಾರ್ಯದರ್ಶಿ ಸಿಂಥಿಯಾ, ಅವಿತಾ ಪಿಂಟೋ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. With the desire to participate in the true spirit of sportsmanship will complement the guests who have graced us. It is with great joy I welcome you all to the annual sports. Give a big round of applause, students. Special claps go. ನಮ್ಮ ಮೆಂಡೋನ್ಸರ್ ಅವರು ರೊನಾಲ್ಡ್ ಮೆಂಡೋನ್ಸ್ ಅಂತ ಒಂದು 4-5 ತಿಂಗಳಲ್ಲಿ ಅವರಿಗೆ ರೋಟ್ರಿ ಇದೆ ಚಿನ್ನರೋತ್ಸವದಿ ಒಳ್ಳೆ ರೀತಿಯಲ್ಲಿ ಕಂಡಕ್ಟ್ ಮಾಡಬೇಕಂತೇಳಿ ಭಾರಿ ಮುಮ್ಮನಸಿಂದ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ಇದಕ್ಕೆ ಮುಖ್ಯ ಅತಿಥಿಯಾಗಿ ನಾವು ಆವಾಗ MP ಆಗಿದ್ದಂಥ ಈಗ MP ಆಗಿದ್ದಾರೆ. ಆಗ ಆರ್ದಸ್ಟ್ ಎಲೆಕ್ಷನ್ ನಮ್ಮ ಬೃಹತ್ ಚೌಟರನ್ನು ಇವತ್ತಿನ ಅತಿಥಿಯಾಗಿ ಮುಖ್ಯ ಉದ್ಘಾಟನಕಾರರಾಗಿ ಮಾಡಲಿಕ್ಕಿದ್ದೆ ಹೇಳಿದ್ದೆವು ನಾವು. ಅವರಿಗೆ ಅರ್ಜೆಂಟಾಗಿ ನಮಗೆ ಡೆಲ್ಲಿಗೆ ಹೋಗ್ಲಿಕ್ಕಿದ್ದ ಕಾರಣ ನಮಗೆ ಆಪತ್ ಬಾಂಧವರಾಗಿ ಕಂಡದ್ದು ನಮ್ಮ ಕಿಶೋರ್ ಕುಮಾರ್ ಪುತ್ತೂರು. ನಾವು DCN ಕರೀಲಿಕ್ಕೆ ಹೋಗಾಗ ನಮ್ಮಲ್ಲಿ ಸಚಿನ್ ಶೆಟ್ಟಿಗೆ ಇರುವಾಗ ಅಲ್ಲಿ ಕಿಶೋರ್ ಸಿಕ್ಕಿದ್ರು. ಕೂಡಲೇ ಸಚಿನ್ ಕಿಶೋರ್ ಒಂದು ಲೆಪ್ಪಡ್ತೀನಿ ತವಪ್ಪ ಅಂತ ಹೇಳಿದ. ನೋಡಿ ಭಾಗ್ಯ ಅದು ಬಂತು, ಅವನ ಬಾಯಲ್ಲಿ ಬಂದದ್ದು. ಅದು ಇವತ್ತು ಇಲ್ಲಿ ಒಂದು ಉದ್ಘಾಟಕರಾಗಿ ಬರಲಿಕ್ಕಾಯಿತು. ಎಲ್ಲರಿಗೂ ಗೊತ್ತಿದ್ದ ಹಾಗೆ ಕಿಶೋರ್ ಕುಮಾರ್ ಪುತ್ತೂರು ನನಗೆ ಭಾರಿ ಹತ್ತಿರ. ನನ್ನ ಮನೆ ಸಹ ನಮ್ಮ ಅಲ್ಲಿ ಸಂಘ ಪರಿವಾರದಲ್ಲಿ ನಾವು ಯಾವಾಗಲೂ ಆಡುವಾಗ ಅವರ ತಂದೆ ನಾವೆಲ್ಲ ಒಟ್ಟಿಗೆ ಕಬಡ್ಡಿ ಆಡಿಕೊಂಡಿದ್ದವರು. ರಾಮಣ್ಣ ಭಂಡಾರಿ ಅಂತೇಳಿ ಭಾರಿ ನಿಷ್ಠಾವಂತ ಒಂದು ವ್ಯಕ್ತಿ. ಅವರು ಒಳ್ಳೆಯ ಜನ ಆಗಿದ್ದ ಕಾರಣ ಯಾವರು ತಂದೆ ತಾಯಿ ಒಳ್ಳೆಯ ಕೆಲಸ ಮಾಡಿದರೆ ಅವರ ಮಕ್ಕಳಿಗೆ ಸಿಗ್ತದೆ ಅಂತ ಹೇಳ್ತಾರೆ. ಅದು ಕಿಶೋರಿಗೆ ಸಿಕ್ಕಿದೆ. ಕಿಶೋರು ಸಹ ಹಾಗೆ ಯುವಕನಾಗಿರುವಾಗಲೇ ಈಗಲೂ ಯುವಕನೇ ದೊಡ್ಡ, ಆದರೆ ಒಂದು 18-20 ವರ್ಷದಲ್ಲಿರುವಾಗಲೇ ಒಳ್ಳೆ ದೇಶಭಕ್ತ. ನಿಮ್ಮ ಲೈಫಲ್ಲಿ ಒಂದು ಚೇಂಜಸ್ ಬರುವ ಹಾಗೆ ಈ ಕಾರ್ಯಕ್ರಮವನ್ನು ನಾವು ಆಚರಿಸ್ತಾ ಇದ್ದೇವೆ. 24 years is not a small time, but this program ಚಿನ್ನರ ಉತ್ಸವ ಈ ಕಾರ್ಯಕ್ರಮ ಸಾಧ್ಯ ಆಗುವುದು
ನಿಮ್ಮಿಂದ. Because of you children, this program is always a success because we want to see the smile in you. So, I welcome you all for today's program. I welcome the caretakers of all the children homes who have occupied these children every year after year. I welcome and